ಬಜರಂಗ ದಳ ರಾಜ್ಯ ಸಂಚಾಲಕ ದಕ್ಷಿಣ ಪ್ರಾಂತ ಸುನಿಲ್ ಕೆಆರ್ ನೇತೃತ್ವದಲ್ಲಿ ಹನುಮಾನ್ ಚಾಲಿಸಾ ನಡೆಯಿತು. ಕಾರ್ಕಳದ ಬಂಡಿಮಠ ಗಣಪತಿ ದೇವಾಲಯದಲ್ಲಿ ಹನುಮಾನ್ ಚಾಲಿಸಾ ಪಠಣ 16 ಕಾರ್ಯಕರ್ತರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾಂಗ್ರೆಸ್ ಹೇಳಿಕೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕುವ ನಿಟ್ಟಿನಲ್ಲಿ ದೇವರ ಮೊರೆ ಹೋದರು ಬಜರಂಗ ದಳದ ಕಾರ್ಯಕರ್ತರು. ಪ್ರಣಾಳಿಕೆಯಲ್ಲಿ ಬಜರಂಗ ದಳ ನಿಷೇಧ ವಿಚಾರವಾಗಿ ಕಾಂಗ್ರೆಸ್ ಪ್ರಸ್ತಾವನೆ ಮಾಡಿತ್ತು. ಇದಕ್ಕೆ ಪ್ರತಿಯಾಗಿ ಬಜರಂಗ ದಳ ಕಾರ್ಯಕರ್ತರು ಹನುಮಾನ್ ಚಾಲಿಸವನ್ನು ಪಠಿಸಿದರು. तुलसीदास सदा हरि तेरा